ಸಚಿನ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ? ಕಿರಣಣ್ಣ ಹಾಯ್, ವಣಸಾಡಿ ಲೈಕ್ ಡನ್, ಥ್ಯಾಂಕ್ ಯು. ಮೆಸೇಜ್ ತೋಜೊಂದಿಜ್ಜಿ. ಸಂಪತಣ್ಣ ಹಾಯ್, ಅಂದು ಕಿರಣಣ್ಣ ಮೆಸೇಜ್ ತೋಜೊಂದಿಜ್ಜಿ ತಾನಿ ಯಾನ್ ಕೂಡ ನೀವು ಮೊಬೈಲ್ ತೋಂದಿಲ್ಲ. ಕಣ್ಣು ತೋಜ್ಜ, ಕಣ್ಣು ತೋಜುಂಡು ಮೆಸೇಜ್ ತೋಜಿ ಲೈಕ್ ಚೇಂಜ್ ಮಲ್ಪಲೆ ಸ್ಕ್ರೀನ್ ಅಂಚನಾ? ಓಕೆ ಓಕೆ ರೈಟ್. ಕನ್ನಡಕ್ಕನ ಪಂಪದೆ ವಣಸಾಡೆ ದಾದಿ ಕಜ್ಪು ವಣಸ ಇಜ್ಜಿ ಎನ್ನ ಅವಡು. ಸಂಪತ್ತಣ್ಣ ಹಾಯ್ ಅಂತ ಕಿರಣಣ್ಣ. ಸತೀಶಣ್ಣ ಹಾಯ್. ನೆಟ್ವರ್ಕ್ ಪ್ರಾಬ್ಲಮ್ ಕೊಡಂದು, ನೆಟ್ವರ್ಕ್ದ ಸಮಸ್ಯೆನ ಅಂದು. ಛೇ ಯಾಕೆ ಹಿಂಗಾಯ್ತು? ಊಟ ಆಯಿತು ಸತೀಶಣ್ಣ. ಸಾರಿ, ಊಟ ಆಗಿಲ್ಲ, ಇನ್ನು ಆಗಬೇಕು. ಉದ್ದು ಮರ ನೀರು ಬೋರ್ದನ ಅವು ಕಂಡನೆ ಕಿರಣಣ್ಣ ಉಲ್ಲಾರ ದಾಯಿ ಸ್ಕ್ರೀನ್ ತೋಜಿ. ಯಾಂತು ಎಂದ ಸತೀಶಣ್ಣ, ಥ್ಯಾಂಕ್ ಯು. ಸೂಪರ್ ಲೈವ್, ಥ್ಯಾಂಕ್ ಯು. ನಿಧಾನಿ ನಿದ್ರೆ ಅರ್ಪುನ ನಿದ್ರೆ ಹತ್ತಿ ಕಮೆಂಟ್ ದಾದನ ವರೊಂದಿಜ್ಜಿ ಎನ್ನ ಮೊಬೈಲ್ ಡ್ರ್ಯಾಗಿನ್ ಗೊತ್ತಾಪುಜ್ಜಿ. ವರ್ಷ ಇಜ್ಜಿ ಅಲ್ಪ ಇಜ್ಜಿ ಯಾಕೆ ಹೀಗಾಯ್ತು? ಅಲಕ್ಕ ಫೋನ್
ರಿಚ್ ಗರ್ಲ್ ಮುದ್ದು ಸಿಸ್ಟರ್. ಹೌದಾ ಕಿರಣಣ್ಣ? ಊಟ ಆಯ್ತಾ ಕಿರಣಣ್ಣ? ಎಂತೆತ್ತು ಊಟಕ್ಕೆ? ಈ ತಾರದ ಕೊಡಿಟ್ಟು ಫುಲ್ಲು ಲೈವ್ ಮಾಡ್ತದೆ, ಕಮೆಂಟ್ ನೆಟ್ವರ್ಕ್ ಎಲ್ಲ ಇಟ್ಕೊಂಡು ಅಂದ ಈ ರಂಚನೆ ರೇ ದಾನಿ ರೇ ಚಬ್ಬಿ. ಒಂದು ಇಜ್ಜತ್ತುಂಡಾವ ಅಂತ ರಗಾಳಿಜ್ಜು ಅದೇ ಸಂಪತಣ್ಣ ಕಿರಣಣ್ಣ ಉಲ್ಲಾರ ಆಂದಿದ್ದು ಜತ್ತುಂಡಾವ ಒಂದು ಅಡಿಗೆ. ಓ ಗೈಸ್ ಬನ್ನಿ. ಯಾನು ಕುಕ್ಕದ ಮರಟ್ಟು ಕುಲ್ಲುನಿ ಕುಕ್ಕುಲ ತಿನ್ನರ ಹಾಕೊಂಡು ಲೈವ್ಲ ಮನ್ಪರ ಹಾಕೊಂಡು ಅಂದ ಇರ್ ಮಂಗೆನ ಕುಕ್ಕದ ಮರಟ್ಟು ಕುಲ್ಲರ ಮಂಗೆನ ಎತ್ತಂಡ ಪಾಡ ಮಂಡಿಗೆ ಹತ್ತು ಬಗ್ಗೆ ಸ್ಕ್ರೀನ್ ನಿಕಲ ಮೆಸೇಜ್ ತೋಜಿ ಅಂದ ಆದ ಮಾಡ್ತೀನಿ. ಯಾನು ಕೂಡ ನಿಮ್ಮ ಮೊಬೈಲ್ ತೂ ಒಂದು ಇಂಕೆ ಬಂಗ ಅವನು ಗೊತ್ತುಂಡೆ ಕಾಂಡೆ ಕಾಂಡೆ ನೀರ್ನ ಶಾಪ ತಾಗದುಂಡ ಗೊತ್ತು. ಈರ ತಿರ್ಗುಲೇವರ ಒಡೆ ತಿರ್ಗುನು ಒಂಜಿ ಕಡೆ ತಿರ್ಗದು ಬತ್ತೆ ನನ್ನ ಒಡೆ ತಿರ್ಗು ರೆಸ್ಟ್ ಕಿರಣನ್ನ ದೂರ ಹೋಯರು ಎಂತ ಮಾಡುದು ಓ ದೇವರೇ. ಹರಿಕೃಷ್ಣ ಹಾಯ್ ಹಾಯ್, ಹೇಗಿದ್ದೀರಾ? ಕಜಿಪ್ ಮೀನಾ? ಆತತ್ ಮೀನಲ್ಲ, ಕಜಿಪ್ ಬಸಳ. ಹಾಯ್ ನಮಸ್ತೆ, ಹೇಗಿದ್ದೀರಾ? ಊಟ ಆಯ್ತಾ? ಏನು ಊಟ? ಲೈಕ್ ಡನ್ ಬಾಯ್. ಹೋಗುದಾ ಊಟ? ಇನ್ನು ಆಗಿಲ್ಲ, ಇನ್ನಾಗಬೇಕು. ನಿಮ್ದಾಯ್ತಾ? ಬಿಸಲದ ಬಸಳೆ ಅಂದದ್ದು ಬಿಸಲಡೆ ಬಸಳ ಗಜಪ್ಪ. ಇತ್ತೆ ಕರೆಕ್ಟ್ ಅಡುಗೆ. ನಿಮ್ಮದು ಉಡುಪಿ? ಹೌದು, ನಮ್ಮದು ಉಡುಪಿ. ಈಗ ಕರೆಕ್ಟ್ ಆಯಿತು. ನಿಮ್ದು ಯಾವ ಊರು ಹರಿಕೃಷ್ಣ ಅವರೇ? ಬಸಡ ಎಂಚಿನಿ ಸರಿ ಬಂದೆ. ನಮ್ಮದು ಕೂಡ ಯಾವ ಊರು? ಉಡುಪಿ. ಓಕೆ ಓಕೆ. ಅಂಚಂಡೀರು ತುಳುತ್ತಾರತ್ತೆ, ತುಳು ಬರ್ತಂಡತೆ, ತುಳು ಬರ್ತಿರ್ಲಿ. ಚಾನಲ್ ಉಂಡಿರ್ನ ಲೈಕ್ ಕೊಡ್ತು ಜರಡ, ಲೈಕ್ ಕೊರ್ಲೆ.
ಎಲ್ಲಿ ಹೋದ್ರಿ? ಉಡುಪಿಯಲ್ಲಿ ಕಾರ್ಕಳ. ತುಳು ಗೊತ್ತಿಲ್ಲ. ಹಾಂ, ತುಳು ಗೊತ್ತಿಲ್ವಾ? ಈಗ ಸ್ಕ್ರೀನ್ ಬದಲಾವಣೆ ಮಾಡುವ. ಮುದ್ದು ಡಿ.ಪಿ ತೂಲೆ ನವೀನೇರ್ನೊಟ್ಟು ಯಾನೆ ತೂತೆ ತೂತೆ. ನಿಮ್ಮ ಹೆಸರು? ನಂದು ಹೆಸರು ಉಂಟು ನೋಡಿ ಐಡಿಯಲ್ಲಿ. ನಮ್ಮದು ಕುಂದಾಪುರ. ಹೌದಾ? ಓಕೆ ಓಕೆ. ಸ್ಕ್ರೀನ್ ಬಾರ್ಕೂರ್ ಗೊತ್ತಾ? ಗೊತ್ತು ಗೊತ್ತು, ಬಾರ್ಕೂರ್. ನಿಮ್ಮದು ಚಾನಲ್ ಉಂಟಾ? ನಿಮ್ಮ ನಾಮಧೇಯ ಭಾಗ್ಯಶ್ರೀ ನಂದು ಹೆಸರು. ಬನ್ನಿ ಗೈಸ್, ಕಮೆಂಟ್ ಹಾಕಿ. ಈರ್ನಾಥ್ ಪೊರ್ಲಿಜ್ಜ ನಿಜ್ಜಿಜ್ಜಿ ಈರೆ ಪೊರ್ಲು ಸಂಪತ್ತಣ್ಣ. ಯಾನ್ ಪೊರ್ಲಿಜ್ಜಿ, ಚಾನಲ್ ಇಲ್ಲ. ಹೌದಾ? ಓಕೆ. ಆದರೂ ಬಂದು ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬಕ್ಕ ಸಂದೇಶ. ಹರಿಕೃಷ್ಣ ಅವರೇ ಹೇಳಿ, ನಿಮ್ಮೂರ ಕಡೆ ಹೇಗಿದೆ? ಮಳೆ ಉಂಟಾ? ಬಕ್ಕ ಸಮಾಚಾರ ಪನು ಸಂಪತ್ತಣ್ಣ. ಮನಸ್ಸು ಮಲ್ತಾರ ದಾದಿ ಕಜಿಪು. ನಾವು ಯಾರಿಗೂ ಕನೆಕ್ಟ್ ಆಗೋದಿಲ್ಲ. ಗಿಫ್ಟ್ ಕೊಡಿ, ವಿಡಿಯೋ ನೋಡಿ ಎಂದು ಹೇಳುವುದು ಇಲ್ಲ. ಹೌದಾ? ಓಕೆ. ಮೋಡ ಕವಿದ ವಾತಾವರಣ. ನಮ್ಮ ಕಡೆ ಕೂಡ ಮೋಡ ಕವಿದ ವಾತಾವರಣ ಇದೆ. ಬೆಳಿಗ್ಗೆ ಮಳೆ ಇತ್ತು, ಈಗಿಲ್ಲ. ಅಶ್ವಕ್ಕ ಹಾಯ್ ಹಾಯ್, ಹೇಗಿದ್ದೀರಾ ಅಶ್ವಕ್ಕ? ಊಟ ಆಯ್ತಾ? ಕಜು ಕುಕ್ಕು ಎದಿನೋಲ ಅಂದ ಲೈಕ್. ಥ್ಯಾಂಕ್ ಯು ಅಶ್ವಕ್ಕ. ಜಿತೇಶ್ ಹಾಯ್ ಹಾಯ್. ಎಂಚೊಲ್ಲರು ಒಣಸಾಡೆ. ಬೆಳಗಿನ ಜಾವ 3 ಗಂಟೆಯಿಂದ ಒಳ್ಳೆ ಮಳೆ ಇತ್ತು. ಹೌದಾ? ಇರೆಗಿಷ್ಟನ ಕುಕ್ಕು? ಎಂಕಿಷ್ಟ. ನಿಮಗೆ ಡಿವೈನ್ ಪಾರ್ಕ್ ಗೊತ್ತಾ? ಗೊತ್ತಿಲ್ಲ ಹರಿಕೃಷ್ಣ ಅವರೇ. ಲೈವ್ಗೆ ಬಂದ ಜನರೇ ಲೈವ್ಗೊಂದು ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಅಶ್ವಕ್ಕ. ಯಾನು ಹುಷಾರಿಲ್ಲ, ಈರೆಂಚೊಲ್ಲರ ಯಾನ್ಲ ಹುಷಾರಿಲ್ಲ ಜಿತೇಶ್. ಬೊಕ್ಕ ವಿಶೇಷ ಒಣಸ್ ಮಂತಾರ. ನಾನು ಪಳ್ಳಿವರೆಗೂ ಹೋಗಿದ್ದೆ ಒಂದು ಸಲ. ಹೌದಾ? ಹಾಂ, ಕಾರ್ಕಳ ಪಳ್ಳಿ ಗೊತ್ತಾಯ್ತು. ಲೊಕೇಶನ್ನ ಹಾಯ್, ಲೈಕ್ ಕೊರಿಯ. ಥ್ಯಾಂಕ್ ಯು ಲೊಕೇಶನ್ನ. ಒಣಸಾಂಡೆ ನಮಸ್ಕಾರ. ರಾಧೆ ರಾಧೆ. ಥ್ಯಾಂಕ್ ಯು ಲೊಕೇಶನ್ನ. ಹಾಂ ಓಕೆ. ಒಣಸಾಂಡು ಏನ ಒಣಸಾಂಡು ದಾದ ಸ್ಪೆಷಲ್ ಒಣಸಾತು ಜಿ ಇಂಕು ಬಸಳ ಕಜ್ಪು. ಚಾಂಡೆ ಚಾ ಇಜ್ಜಿಯ ಲೊಕೇಶನ್ ಒಣಸೆ ಆತುಜಿ. ಬಾಯ್ ಪನ್ನೊಂದುಲ್ಲೆ ಸಂಪತ್ತಣ್ಣ ಪಿತಾಣ್ಣ. ಓಕೆ ಸಂಪತ್ತಣ್ಣ, ಬಾಯ್ ಬಾಯ್. ತಾನೇ ಇತ್ತು ಲೇಟ್ ಒಣಸೆ ಅಂಚೂರು ಪಿದಾಯ್ಬೋದಿತ್ತ. ಚಾ ಒಣಸ್ ಮಲ್ತನ ಮಲ್ಪ. ಒಂದು ಹಾಡು ಹೇಳಿ ಮಾರೆ, ನಿಮ್ಮ ಹಾಡು ಕೇಳಿ ಮಳೆ ಆದರೂ ಬರಲಿ. ಇವತ್ತು ಹಾಡು ಹಾಡುವಾಗಿಲ್ಲ ಹರಿಕೃಷ್ಣ ಅವರೇ, ಆಯಿತಾ? ಇನ್ನೊಮ್ಮೆ ಹಾಡ್ತೇನೆ. ಪಳ್ಳಿ ಅಂದರೆ ಕಾರ್ಕಳದ ಊರು, ಹಳ್ಳಿ ತಾನೆ? ಹೌದೌದು ಅಶ್ವಕ್ಕ. ಹಾಂ ಓಕೆ ಅಂತ ಜಿತೇಶ್. ಭಾನುವಾರ ಹಾಡಿಗೆ ರಜನಾ? ಹಾಗೇನಿಲ್ಲ. ಇವತ್ತೊಂದು ಕಮೆಂಟ್ ಇತ್ತು ನಾನು ಹಾಡಿದ್ದಕ್ಕೆ,
ಅದನ್ನು ನೋಡಿ ಸ್ವಲ್ಪ ಬೇಸರ ಆಗಿತ್ತು, ಬೇಡ ಅಂತ ಅಂದ್ಕೊಂಡೆ ಹಾಡೋದು. ಅದಕ್ಕೆ ನಾನು ಆ ವಿಡಿಯೋಸನ್ನೇ ಡಿಲೀಟ್ ಮಾಡಿದೆ. ಹಾಗೆ ಹೌದು, ಕೆಲವು ಹಾಡಿದ್ದು ವಿಡಿಯೋ ಇತ್ತು, ಡಿಲೀಟ್ ಮಾಡಿದೆ. ಹೋಗಲಿ ಬಿಡಿ. ಓಕೆ ಓಕೆ ಹರಿಕೃಷ್ಣ ಅವರೇ. ಪಲ್ಲಿ ಅಂದರೆ ಅದು ಕಾರ್ಕಳದಲ್ಲಿನ ಸಣ್ಣ ಪ್ಲೇಸ್. ಹೌದು. ದಾದಾಣ ಮುದ್ದು ಇರ್ವನ್ಲೆ ನಾನು ವಿಡಿಯೋಸ್ ಪಾಡ್ದಿತ್ತತೆ ಐಕ್ ಕಮೆಂಟ್ ಪಾಡಿಯರು ಏರವರಿ ಐಕ್ ಹೆಂಗೆ ಬರ್ಚಿನ್ನಾಡು ಏತು ಸಾಂಗ್ ಬಂತ ಪೂರಾ ಡಿಲೀಟ್ ಮಾಡ್ತೆ. ಅಂದರೆ ನೀವು ಸಿಂಗರ್ ಅಂತ ಆಯಿತು, ಅಷ್ಟು ದೊಡ್ಡ ಸಿಂಗರ್ ಅಲ್ಲ ಹರಿಕೃಷ್ಣ ಅವರೇ. ಬೇಸರವೇಕೆ? ಏನಿಲ್ಲ ಅಶೋಕ, ನೀವು ನೋಡಿ ವಿಡಿಯೋಸ್ ಇತ್ತು ಎಲ್ಲ ಮಾಡಿದ್ದೇನೆ. ದಾದಪ್ಪ ಅಂದು ಕಮೆಂಟ್ ಮಾಡಿಯರು ಸಾಂಗನ ಹಾಳು ಮಲ್ಪರವಲ್ಲಿಗೆ ನೆಂಚಿನ ಕೆಲವು ಪಾಡ್ದಿತ್ತೀರು ಸಿಂಗರ್. ಹಾಗೇನಿಲ್ಲ, ಹಾಗಾಗಿ ಹಾಡೋದನ್ನು ಬಿಟ್ಬಿಟ್ಟೆ. ಯಾವ ವಿಡಿಯೋ ಅದು ಇದಿತ್ತಲ್ಲ, ತಂಪಾದ ಗಾಳಿ ಬೀಸಲಿ ಹಾಡು, ಅದು ನಾನು ವಿಡಿಯೋನ ಡಿಲೀಟ್ ಮಾಡಿದ್ದೇನೆ. ಗೊತ್ತು ಜಿತೇಶ್ ಗಲೀಜಿ ಅಂಜಪುರ ಬಂದಿತ್ತೇವೆ ಹಂಗ ಮಸ್ತ್ ಬೇಜಾರಾಡು ಈಗ ಅವನ್ ಡಿಲೀಟ್ ಮಾಡ್ತವಾಡೆ. ಅವರು ಹೇಳಿದ್ದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಬಾರದು ಮಾರ. ಹೌದು, ಆದರೆ ಏನು ಮಾಡಲಿ, ನಾನೊಂದಷ್ಟು ಕಷ್ಟಪಟ್ಟು ಹಾಕಿದ್ದೇನೆ. 2,000 ವ್ಯೂವರ್ಸ್ ಇತ್ತು ಆ ವಿಡಿಯೋಗೆ. ಒಂದು ಕಮೆಂಟಲ್ಲಿ ಫುಲ್ಲು ಬೇರೆ. ಬೇಜಾರು ಮನ್ಪಚ್ಚಿ ಪನ್ಪಿನಕ್ಲು ಮಸ್ತ್ ಪನ್ಪಿರ ಐಕ್ ಪೂರ ಟೆನ್ಷನ್ ಅತ ಯಾನ ಆ ಸಾಂಗ್ನ ಹಾಳು ಮಲ್ಪರ ಗೊತ್ತುಜ್ ಯಾನೊಂಜಿ ಟ್ರೈ ಮಲ್ತನ ಅತ್ತಿ ಐಟ್ ತಪ್ಪಿತ್ತಂಡ ಈತು ಜನ ಇತ್ತಿರು ಏರಾಂಡಲ ಪಂತೋಲ್ ಇತ್ತುಂಡು ಏರ್ಲ ಪಂಜೇರು ಬೇತಕ್ಲೇರ ಒಂಜಿ ಕಮೆಂಟ್ ಪಾಡಿಯರು. ದಾದೆ ಸಾಂಗ್ ಅವೊಂದು ತಂಪಾದ ಗಾಳಿ ಬೀಸಲಿ ಸಾಂಗ್ ಉಂಡತೆ, ಆ ಸಾಂಗ್. ಯಾವ ವಿಡಿಯೋ ಅದು? ವಿಡಿಯೋ ಡಿಲೀಟ್ ಮಾಡಿದ್ದು. ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ನಿಮ್ಮ ಕೆಲಸ, ಅದನ್ನು ಮಾಡಿ. ಇಂಥ ಕಮೆಂಟ್ ಬಂದರೆ ಅದನ್ನು ಡಿಲೀಟ್ ಮಾಡಿ, ಬಟ್ ವಿಡಿಯೋನ ಡಿಲೀಟ್ ಮಾಡಿಬಿಡಿ. ನಾಯಿ ಬುಗಳಿದರೆ ದೇವಲೋಕ ಹಾಳಾಗುತ್ತಾ? ಅದು ಹೌದು. ಏರವು ಕಮೆಂಟ್ ಪಾಡಿನಿ ಮರಲೇರು ಗೊತ್ತಜ್ಜಿ ಏರಿಂದ ಗೊತ್ತಜ್ಜಿ ನನ್ನ ಚಾನಲ್ ಇಜ್ಜಾಗಲ್ಲ ಕಾಂಡೆ ಕಾಂಡೆನೇ ಕಮೆಂಟ್ ಬರ್ತಿತ್ತು. ಜನ ಹೊಡಿಯ ಅಂಚಿನಕ್ಲೆ ಎಡ್ಡಾಪ್ ಜೇರ್ಬಿಟ್ಲೆ. ಓಕೆ ಓಕೆ ಜಿತೇಶ್, ಇಂಥ ಚಿಕ್ಕ ಪುಟ್ಟ ಕಮೆಂಟ್ಗೆಲ್ಲ ವಿಡಿಯೋ ಡಿಲೀಟ್ ಮಾಡಿ ಕೂತಾರೆ. ಎಂತ ಮಾಡೋದು ಹರಿಕೃಷ್ಣ ಅವರೇ?
ಎಷ್ಟು ವಿಡಿಯೋ ಮಾಡಿದೆ ಅಂದರೆ 3-4 ವಿಡಿಯೋ ಡಿಲೀಟ್ ಮಾಡಿದೆ. ಕಮೆಂಟ್ ಹಾಕಿದವ್ರ ಹೆಸರು ಹೇಳ್ಬೋದಾ? ಅದು ಹೆಸರು ನಾನು ಕರೆಕ್ಟ್ ನೋಡಿಲ್ಲ ಅಶೋಕ, ಇಗ್ನೋರ್ ಮಾಡಿ ಅಷ್ಟೇ. ಓಕೆ ಹರಿಕೃಷ್ಣ ಅವರೇ, ಇನ್ನು ಹಾಗೇನೆ ಮಾಡ್ತೇನೆ. ಇನ್ನು ನಾನು ಸಾಂಗ್ ಆಡುವ ಪ್ರಯತ್ನಕ್ಕೆ ಹೋಗುದಿಲ್ಲ. ಈರ್ನ ತೆಗಿಪ್ಲೆ. ಓಕೆ ಜಿತೇಶ್, ಬೇತೆ ವಿಡಿಯೋಸ್ ಪೂರ ಪಾಡುವೆ. ಅವೇನು ಮಲ್ಪರೆ ಎತ್ತು ಬಂಗ ಉಂಡು ಗೊತ್ತುಂಡು, ಮಸ್ತ್ ಬಂಗ ಬರ್ಪ ಅವು ಜನಕ್ಲೆಗ್ ಅರ್ಥ ಆಪುಜಿ. ಹರಿಕೃಷ್ಣ ಅವರೇ ಥ್ಯಾಂಕ್ ಯು. ಕುಂದಾಪುರದಿಂದ ಲೈವ್ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅವು ಸಂತೆಲೆಗೆ ಅರ್ಥ ಅವಡತ್ತೆ ಅಂದ ಜಿತೇಶ್. ಯಾನೇ ಸಾಹಿತ್ಯ ಬರೆದು ಯಾನೇ ಸಾಂಗ್ ಪನೋಡಿಗೆ ಬೇತು ಸಾಂಗ್ ಪೂರ ಪಂಡ್ರವಲ್ಲಿಗೆ ಚಿನ್ನ ಆ ಸಾಂಗ್ದ ಮರ್ಯಾದೆ ತೆಪ್ಪೊಚ್ಚಿ ಪಂಡೇರು. ಈರು ಟೆನ್ಷನ್ ಮಲ್ಪೊಚ್ಚಿ ಈರು ಖುಷಿ ಟಿಪ್ಲೆ. ಓಕೆ ನೋಡಿ ಅಕ್ಕ, ರಸ್ತೆ ಮಾಡುವಾಗ ಕಲ್ಲು ಅಡ್ಡ ಬಂದರೆ ಕಲ್ಲನ್ನು ಸರಿಸಬೇಕು, ಅದನ್ನು ಬಿಟ್ಟು ರಸ್ತೆಯನ್ನೇ ಮಾಡುವುದಿಲ್ಲ ಅಂದರೆ ಹೇಗೆ ಅಕ್ಕ? ಹೌದೌದು, ಅದು ಹೌದು ಹರಿಕೃಷ್ಣ ಅವರೇ. ನೋಡ ಮುಂದಕ್ಕೆ ಏನೆಲ್ಲ ಆಗುತ್ತೆ ಅಂತ. ನೀವು ಹಾಡೋದನ್ನು ಬಿಡಬೇಡಿ ಅಕ್ಕ. ಓಕೆ ಓಕೆ ಹರಿಕೃಷ್ಣ ಅವರೇ. ಲೈಕ್ ಅನ್ನ ಥ್ಯಾಂಕ್ ಯು ಕಿರಣಣ್ಣ. ಭಂಗ ಬರುವುದು ಅರ್ಥ ಆಪುಜಿ, ಇನ್ನಾದರೂ ಸರಿಯಾಗಲ್ಲ ಎಂದು ಜನರಿಗೆ ಗೊತ್ತಾಪುಜಿ ಎಂದ ಅಶೋಕ. ಅವರಿಗೆ ಸಿಕ್ಕ ವಿಡಿಯೋಗೆ ಎಂತ ಕಮೆಂಟ್ ಮಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಇರಲ್ಲ ವಿಡಿಯೋ. ಓಕೆ ಜಾನ್ ಐಕೆ ಏರ್ನ ಲೈವ್ ಇಡ್ಲ ಜಾಸ್ತಿ ಪಾತ್ರ ಹೋಗ್ಜಿ ಅಂದೇ ಜಿತೇಶ್. ಇವಾಗ ಮಾಯದಂತ ಮಾಡಿ ಇನ್ನೊಮ್ಮೆ ನೋಡುವ ಹರಿಕೃಷ್ಣ ಅವರೇ. ಥ್ಯಾಂಕ್ ಯು ಅಕ್ಕ ಅಂತ ಹೇಳ್ತಿದ್ದೀರಾ, ಥ್ಯಾಂಕ್ ಯು ಹರಿಕೃಷ್ಣ ಅವರೇ. ಕಾಫಿ ಮಾಡ್ತಾ ಇದ್ದೀನಿ, ಬೇಕಾ? ಕೊಡಿ ಕೊಡಿ, ಎಲ್ರಿಗೂ ಕೂಡ ಕಾಫಿ ಕೊಡಿ. ಬಡ್ಚೀರು ಸಾಂಗ್ ಪಂಡ್ರೆ ಪೋಚಿತ್ತ. ಓಕೆ ಜಿತೇಶ್, ಸಾಂಗ್ ಪನ್ಪುನ ಮೂಡೊಡ್ಲ ಇಜ್ಜ 2 minutes ಬಂದೆ. ಓಕೆ ಜಾಸ್ತಿ ಪಾತಿರೋದು ಬೇಡ, ಯಾರ ಆಸ್ತಿಯಲ್ಲೂ ಭಾಗ ಕೇಳೋದು ಬೇಡ. ಹೌದಾ ಅಶೋಕ?
ಮುದ್ದು 2,000 ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ನೀವು? ಗುಡ್ ಆಫ್ಟರ್ನೂನ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ವೇಸ್ ಹ್ಯಾಪಿ ಯುವರ್ ಲೈಫ್. ಊಟ ಆಯಿತಾ ನಿಮ್ಮದು? ಊಟಕ್ಕೆ ಎಂಥ ಸ್ಪೆಷಲ್? ಊಟ ಆಗಿಲ್ಲ ಕಿರಣನ್ನ, ಇನ್ನಾಗಬೇಕು. ಇರಿಗ ಬೇಜಾರು ಮಾಡ್ತೀನಕ್ಲೆ ಏತಿ ಎಡ್ಡ ಪೇರು ತೂಕ ಈ ರವ ವಿಷಯ ಬಿಡ್ಲೆ. ಓಕೆ ಜಿತೇಶ್, ನೀನು ಮಾತಾಡೋದು ವಾಯ್ಸ್ ಮೆಲ್ಲ ಕೇಳ್ತಿದ್ದೆ. ಹೌದಾ? ಸರಿ ಜಿತೇಶ್, ಆಂದಿದ್ದು ಬಿಟ್ಪ್ಯಾನ ಎಂಟು ರೆಸ್ಟ್ ಮಾಡ್ತೆ. ಓಕೆನಾ? ಕಣಸ್ ಮಾಡ್ಕೊಡು. ಸರಿ ಅಕ್ಕ, ಬಾಯ್. ಆಂಡುಂಡು ಕಣಸ್ಪುರ ಅನ್ಪರ್ ಜೋರು ಜಪ್ಪು. ಮುದ್ದು 2,000 ಊಟ ಆಯ್ತಾ ನಿಮ್ಮದು? ಊಟ ಆಗಿಲ್ಲ ಕಿರಣನ್ನ, ಇನ್ನಾಗಬೇಕು. ಬಸಳೆ ಸಾಂಬಾರಿತ್ತು. ಕಾಫಿ ರೆಡಿ. ಹೌದಾ? ಓಕೆ ಓಕೆ ಹರಿಕೃಷ್ಣ ಅವರೇ, ಕಾಫಿ ಕುಡಿಯಿರಿ, ಊಟ ಮಾಡಿ, ತಿಂಡಿ ತಿನ್ನಿ. ಏಳ್ನೂರು ಸಬ್ಸ್ಕ್ರೈಬ್ ಇದೆ ನಿಮ್ಮದು. ವಾವ್, ಥ್ಯಾಂಕ್ ಯು ಹರಿಕೃಷ್ಣ ಅವರೇ. ಅಶೋಕ ನೋಡಿ ಕಿರಣನ್ನ ನಿಮಗೆ ಮೆಸೇಜ್ ಹಾಕಿದ್ದಾರೆ. ಶೀತ ಆಗಿದ್ದು ಮರೆ ಎಂತ ಮಾಡೋದು ಹೇಳಿ, ಕಷಾಯ ಮಾಡಿ ಕುಡಿಯಿರಿ ಹರಿಕೃಷ್ಣ ಅವರು. ಇದುಂಟಲ್ಲ ಕರಿಮೆಣಸು, ಈರುಳ್ಳಿ, ಶುಂಠಿ, ಬೆಲ್ಲ ಎಲ್ಲ ಹಾಕಿ ಕಷಾಯ ಮಾಡಿ ಕುಡಿಯಿರಿ, ಶೀತ ಕಡಿಮೆ ಆಗುತ್ತೆ. ಅವಿಷಯ ಬಿಡ್ಲೆ ನಾನು ಆ ಥರ ಕಮೆಂಟ್ ಮಾಡೋರಿಗೆ ಎಂಚ ಉತ್ತರ ಕೊಡ್ತೀನಿ ಬಂದು ನಾಡ್ಲೆ. ಓಕೆ ಅಶೋಕ, ಚೀ ಅಂತ ಹೇಳ್ತಿದ್ದಾರೆ. ಹೌದಾ? ನನ್ನ ಫಸ್ಟ್ ಶಾರ್ಟ್ ವಿಡಿಯೋ ನೋಡಿ. ಓಕೆ ಕಿರಣನ್ನ, ಕಷಾಯ ಬೇಡ. ಹೌದಾ? ಯಾಕೆ ಕುಡಿಯಲ್ವಾ ಕಷಾಯ? ಆರೋಗ್ಯಕ್ಕೆ ಒಳ್ಳೆಯದು. ಕಷಾಯ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಎಂತ ಉಂಟು ಅದರಲ್ಲಿ? ಶುಂಠಿ ಅದನ್ನೆಲ್ಲ ಕಟ್ ಮಾಡಿ ಹಾಕಿದ್ರೆ ಆಯ್ತು, ಗುದ್ದಿ ಹಾಕಿದ್ರೆ ಆಯ್ತು. ಐಸ್ ಕ್ರೀಮ್ ತಿನ್ನಬೇಕು. ಹೌದಾ? ತಿನ್ನಿ ತಿನ್ನಿ, ಅದು ಹೀಟ್ ಅಲ್ವಾ ಐಸ್ ಕ್ರೀಮ್? ಆಗ್ತಿದ್ದಾರೆ ಹರಿಕೃಷ್ಣ ಅವರು.
ನಾನು ಟೈಮ್ ಪಾಸ್ಗೆ ಅಂತ ಚೆನ್ನಾಗಿ ಬಿಟ್ಟರೆ ಕನ್ಸನ್ಸಿ ಆ್ಯಂಡ್ ಇಂಟ್ರೆಸ್ಟ್ ಎರಡೂ ಇಲ್ಲ. ಹೌದಾ, ಯಾಕೆ ಹಾಗೆ? ಕೃಷ್ಣಣ್ಣ ಹಾಯ್. ಮನಸ್ಸಾಣಿ ಕೃಷ್ಣಣ್ಣ ಚಾಪರಿಯರ ಚಾನಲ್ ಇದೆ ಹಾಗಾದರೆ ನಿಮ್ಮದು? ಹರೇ ಚಾನಲ್ ಇದೆ ಅಲ್ಲ? ಹಾಂ ಇದೆ. ಓಕೆ, ಬ್ಲೂ ಕೊಟ್ಟೆ ನೋಡಿ. ಯಾಂಚೂರು ಬೇಲೆಡುಲ್ಲ. ಓಕೆ ಕೃಷ್ಣಣ್ಣ. ಸೂಪರ್, ಥ್ಯಾಂಕ್ ಯು ಕೃಷ್ಣಣ್ಣ. ನಮಗೆಲ್ಲ ಬ್ಲೂ ಯಾಕೆ ಮರ, ಇರಲಿ. ಹರೇ ಕೃಷ್ಣ ಅವರೇ. ನಾನೇನು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ. ಹೌದಾ, ಪರವಾಗಿಲ್ಲ. ಪರವಾಗಿಲ್ವಾ? ಪರವಾಗಿಲ್ಲ ಹರಿಕೃಷ್ಣ ಅವರೇ. ಆರ್ ಯು ಸೀರಿಯಸ್? ಎಸ್ ಎಸ್. ಒತ್ತಾಯ ಇಲ್ಲ. ಯಾರಿಗೆ ಇಷ್ಟ ಇದೆಯೋ ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ನಿಜವಾಗ್ಲೂ. ಓ ಮೈ ಗಾಡ್. ದೇವರನ್ನು ತುಂಬ ನಂಬ್ತೀನಿ ನಾನು. ಶಾಕ್ ಆದ್ರ? ಶಾಕ್ ಆಗಲೇಬೇಕಲ್ಲ. ನೀವು ನನಗೆ ಬ್ಲೂ ಕೊಟ್ಟ ಕಾರಣ ನಿಮ್ಮ ಸಬ್ಬು ಹಾಗೂ ಲೈಕ್ಗಳು 5 ಇದೆ. ಹೌದಾ, 5 ನಿಮಿಷ ಬಂದೆ. ಓಕೆ, ನಾನು ಊಟ ಮಾಡ್ತಿದ್ದೇನೆ.
ರವೀಂದ್ರಣ್ಣ ಹಾಯ್ ಹಾಯ್. ಲೈಕ್ ಥ್ಯಾಂಕ್ ಯು. ಹರಿಕೃಷ್ಣ ಅವರೇ ಥ್ಯಾಂಕ್ ಯು. ಬಸ್ ಇತ್ತು ಕಾಲೇಜ್ ಕೋಡ್ ಇದ್ದಜ್ಜು. ಕೋಡೆ ಫುಲ್ ಬರ್ತನು ಬಂದ. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಹರಿಕೃಷ್ಣ ಅವರೇ ಥ್ಯಾಂಕ್ ಯು. ರಜೆನೇನಿ ರಜೆ ಕನಸು ಮಾಡ್ತೊಂದಿಲ್ಲ. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಇತ್ತೇನಾ? ಹಾಂ ಇತ್ತೇನೆ. ನಮಸ್ತೆ ನಮಸ್ತೆ. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ನಮಸ್ತೆ. ದಾನೆ ಲೇಟ್ ಇವರು ಒಪ್ಪಿದಾಗ್ಬೋದಿತ್ತು. ಲೈಕ್ ಕೊಡಿ ಕಮೆಂಟ್ ಮಾಡಿ. ಲೈಕ್ ಆಯ್ತು 31. ಸಪೋರ್ಟ್ ಥ್ಯಾಂಕ್ ಯು. ಗುಡ್ ಥ್ಯಾಂಕ್ ಯು ರವೀಂದ್ರಣ್ಣ. ನೈಸ್ 704. ಹೌದಾ? ಥ್ಯಾಂಕ್ ಯು ಹರಿಕೃಷ್ಣ ಅವರೇ. ಇಷ್ಟು ಲೈಕ್ ಎಲ್ಲ ನಿಮ್ದಲ್ಲ. ಥ್ಯಾಂಕ್ ಯು ಸೋ ಮಚ್. ಹೈಡಲ್ಲಿ ಇರಬೇಡಿ. ಹೌದು, ಮತ್ತೆ ಸಮಾಚಾರ ಹೇಳಬೇಕು. ಸಪೋರ್ಟು ಬನ್ನಿ ಜನರೇ ಬನ್ನಿ. ಲೈಕ್ ಕೊಡಿ ಕಮೆಂಟ್ ಮಾಡಿ. ನೀವು ಹೇಳಬೇಕಾ ನಾವು ಕೇಳಬೇಕು? ಹೌದಾ? ಊಟ ಮಾಡ್ತಿದ್ದೇನೆ ಹರಿಕೃಷ್ಣ ಅವರೇ. ಊಟಕ್ಕೆ ಬಸಳೆ. ಸುಧು ಅವರು ಹಾಯ್ ಹಾಯ್. ಬಂದ್ರಾ? ಬನ್ನಿ. ಊಟ ಆಯ್ತಾ ನಿಮ್ಮದು? ನಮಗಿಲ್ವಾ? ಬೇಕಾ? ತಗೊಳ್ಳಿ. ಸುಧು ಅವರೇ ಹಾಯ್ ಅಂತ ರವೀಂದ್ರ. ಒಣಸಾಂಡು ಇರ್ನಾಡ ಎನ್ನ ಸಾವುಂದುಂಡು. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಬಂದೆ. ಹೌದಾ? ಬನ್ನಿ. ಹಾಯ್ ರವೀಂದ್ರ ಬ್ರೋ ಅಂತ ಸುಧು ಅವರು. ಚಾರ್ಜ್ ಖಾಲಿ ಆಯ್ತಾ? ಒಂದರದ್ದು ಖಾಲಿ ಆಯ್ತು. ಸಪೋರ್ಟು ಗುಡ್ ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸಪೋರ್ಟ್ ರವೀಂದ್ರಣ್ಣ. ಚಾರ್ಜ್ ಖಾಲಿ ಆದರೆ ಕಂಗ್ರ್ಯಾಚುಲೇಷನ್. ನೈಸ್ ರವೀಂದ್ರಣ್ಣದಾದ ಕಜಿಪು. ಸುದು ದೂರ ಹೋಯರೆ ಇರೇದಾದೆ ಕಜಿಪು. ಕೊಕ್ಕ ಕಜು ಬಂದೆ. ಬಾಯಿ ಹೊರಟದ್ದ. ಓಕೆ ಹರಿಕೃಷ್ಣ ಅವರು ನಗ್ತಾ ಇದ್ದಾರೆ ಸುಧು ಅವರು. ಸಪೋರ್ಟ್ ಥ್ಯಾಂಕ್ ಯು. ದೇವರೇ ಮೊಬೈಲ್ನ ಕಾಪಾಡು. ಯಾರ್ದು?
ಕಮೆಂಟ್. ಸುದೀಪ್ ಅಣ್ಣ ಹಾಯ್. ನೈಸ್. ಅಕ್ಕ ಕರೆಂಟ್ ಹೋದರೆ ಏನು ಮಾಡ್ತೀರಾ? ಕರೆಂಟ್ ಹೋಗಲ್ಲ, ಇದು ಇದೆ, ಇನ್ವರ್ಟರ್ ಇದೆ. ಸಪೋರ್ಟ್ ಥ್ಯಾಂಕ್ ಯು. 34 ಲೈಕ್, ಥ್ಯಾಂಕ್ ಯು ಸುದೀಪ್ ಅಣ್ಣ. ಸಪೋರ್ಟು ಸುದೀಪಣ್ಣ ವನಸಾಂಡೆ ಏನು ವನಸ್ ಅಂತಂದಿಲ್ಲ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸೂಪರ್ ಸಪೋರ್ಟ್. ಅಣ್ಣ ಅಕ್ಕಂದಿರಲ್ಲಿ ಇಷ್ಟ ಹೊಸ ಸೇರ್ಪಡೆ ನಿಮ್ಮದು, ವೆಲ್ಕಮ್. ಥ್ಯಾಂಕ್ ಯು. ಓ ಇತ್ತೆ ವನಸು ನಾನು ಲೇಟ್ ವನಸು ಎನ್ನ ಚಾ ಅಂಡು ಬಯ್ಯದಂದ ಬಸಳೆ ಕಜಿ ಬಂದಂದು. ಓಕೆ ಬಾಯ್ ಅಂತ ಹರಿಕೃಷ್ಣ ಅವರು. ಬಾಯ್ ಹರಿಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಲೈವ್ಗೆ ಸಪೋರ್ಟ್ ಮಾಡಿದ್ದೀರಾ, ಹಾಗೆ ಲೈಕ್ ಕೂಡ ಕೊಟ್ಟಿದ್ದೀರಾ. ಬಸಳೆನಾ? ಹಾಂ, ಹಾಡು ಹೇಳೋದು ಮಾತ್ರ ಬಿಡಬೇಡಿ. ಓಕೆ ಹರಿಕೃಷ್ಣ ಅವರೇ, ನೀವು ಹೇಳಿದ ನಂತರ ಬಿಡ್ಲಿಕ್ಕಾಗುತ್ತಾ? ಸೂಪರ್, ಥ್ಯಾಂಕ್ ಯು. ಲೈಕ್ ಬಿಡಿ ಮಾರೆ. ಓಕೆ. ಯಾನ್ ತೂ ಅಂದೆ ಪಂಡ ಈರು ಏನನ ಕಮೆಂಟ್ ತೂಯರ ಅಂದದೆ. ಎಂಕು ಅಂದೆ ಗೊತ್ತಾಕೊಂಡು ಅವು ಎಂಚ ಜಾತಕ ಅಂತಾರೆ. ಬಸಳೆ ಕಚಗಿನಗೆ ಉಂಡು ಅಂದೆ. ಓಕೆ. ರವೀಂದ್ರನೇ ಓಲ್ ಮಾಯಿಕಾಯರು. ಶ್ರೀಹರಿ ಅಣ್ಣ ಹಾಯ್. ಎಂಚೊಲ್ಲರು ಒಣಸಾಂಡೆ ಚಾಪರಿಯರ ಅಂಚ ಬಸಳೆನ ಹಾಕೇನಿ. ಓಕೆ 35. ಥ್ಯಾಂಕ್ ಯು ಶ್ರೀಹರಿ ಅಣ್ಣ. ಥ್ಯಾಂಕ್ ಯು. ನೈಸ್ ಸಪೋರ್ಟು. ಥ್ಯಾಂಕ್ ಯು ರವೀಂದ್ರ ಅಣ್ಣ. ಥ್ಯಾಂಕ್ ಯು ಸುದೀಪ್ ಅಣ್ಣ. ಬಟ್ಟಲ್ ತೆಕ್ಕಾರ ಹೋದು ಅತ್ತೆ ಹುಲ್ಲಾರ ತನಕ ಹೈಡಲ್ಲಿ ಇರಬೇಡಿ ಬನ್ನಿ ಜನರೇ ಅಂತ ರವೀಂದ್ರ ಅಣ್ಣ. ಒಂದು ಮೆಸೇಜ್ ಮಾಡ್ದದು ಯಾರ
ಯಾರೇ ಅಪುರ ತೂಳ ಯಾರಿ ಇಜ್ಜಿ ದಾದ ತೂಲೆಗೆ ತಿರುಗೊಂದು ಮೆಸೇಜ್ ಮಾಡ್ದಿತ್ತೆ ಕಾಲಿನ ಬಟ್ಟ ಅದಕ್ಕೆ ಮಗು ಮೊಬೈಲ್ ಬಾಲ್ದಿಡ್ ಬೂಡ್ಜಿಡೆ ಯಾವ ಅಂದ ಓಕೆ ತೂಪೆ ಸೂಪರ್ ಥ್ಯಾಂಕ್ ಯು ಸುದೀಪ್ ಅಣ್ಣ ಡಿಲೀಟ್ ಮಾಡಿದೆ ರವೀಂದ್ರಣ್ಣ ಸಾಂಗ್ದ ವೀಡಿಯೋಸ್ ಉಂಡತೆ ಡಿಲೀಟ್ ಮಾಡಿದೆ ಸುದೀಪ್ ಅಣ್ಣ ಥ್ಯಾಂಕ್ ಯು ಸೂಪರ್ ಸಪೋರ್ಟು ಥ್ಯಾಂಕ್ ಯು ದಾಯ ಡಿಲೀಟ್ ಮಾಡ್ತೀನಿ ತೂಲೇರೆ ಮೆಸೇಜ್ ಮಾಡ್ದಿತ್ತೆ ದಾಯಗಿಂದ ದಾದಾಂಡ್ ಫೈಲ್ ಮೆಸೇಜ್ ಚೆಕ್ ಮಾಡಲಿ ಬಕೀನಿ ಸಂಡೆ ಅದು ಬಸಳೆನ ನಾನ್ ವೆಜ್ ಇಜ್ಜಿ ಮರನಿ ತಂಬಿಲ ಎತ್ತಂಡತಿ ಮರನಿ ಎತ್ತಡು ಓ ಅಂದ್ ಸೂಪರ್ ಥ್ಯಾಂಕ್ ಯು ಸುದೀಪ್ ಅಣ್ಣ ಬಸಳೆ ಖಾರ ಖಾರ ಆತನಂದ್ ಇಜ್ಜಿ ಟೂ ಮೆಸೇಜ್ ಮಾತ್ರ ಇಪ್ಪುನು ಟೂ ಮೆಸೇಜಾ ದಾದೆ ಉಂಡು ಟೂ ಮೆಸೇಜ್ ದಾಯ ಪಂದಿಜ್ಜಿ ಅಂದ ಸುದೀಪ್ ಅಣ್ಣ ನಗ್ತಾ ಇದ್ದಾರೆ ನಾನು ದಾದ ಬಾರ್ದೆ ವಿಷಯ ಬಂದು ಜನರಿಗೂ ವಿಷಯ ಬಾರ್ದು ಜನ ಬಕ್ಕ ಬಾಳ್ವೆ ಸೂಪರ್ ಥ್ಯಾಂಕ್ ಯು ದಾಯಿಗಿಂದಿರೆ ಪಾಡ್ಬೇಕು ಮೆಸೇಜ್ ಓಕೆನಾ ರೆಡ್ ಮೆಸೇಜ್ ಮಾತ್ರ ವಿಷಯ ಎಲ್ಲ ಇಜ್ಜಿ ಸೂಪರ್ ಥ್ಯಾಂಕ್ ಯು ಸೂಪರ್ ಓಕೆ ಬುಕ್ಕವನ್ನ ಓಕೆ ಓಕೆ ಸುದೀಪ್ ಅಣ್ಣ ಥ್ಯಾಂಕ್ ಯು ರವೀಂದ್ರ ಅಣ್ಣ ಥ್ಯಾಂಕ್ ಯು ನೈಸ್ ಲೈಕ್ ಕೊಡಿ ಕಮೆಂಟ್ ಮಾಡಿ ನನಗೆ ಸ್ವಲ್ಪ ಕೆಲಸ ಉಂಟಾಯ್ತಾ ನೀವು ಮಾತಾಡ್ತಾ ಇರಿ ಓಕೆನಾ ರವೀಂದ್ರ ಅಣ್ಣ ನಾನು ಚಾ ಪುರ ಅಂತ ಚಾ ಓಡು ಸುದೀಪ್ ಅಣ್ಣ ಆಂದಿ ಇದು ಹೋಗ್ತಾ ಚೂರು ಬೇಲೆ ಉಂಡವೆ ಕೂವನ್ನೊಂದು ಲೇಡಿ ಸುದೀಪ್ ಅಣ್ಣ ಸಪೋರ್ಟ್ ಲೆತ್ತರತೆ ಕೂಫಂಡ ಅಂದ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸುದೀಪ್ ಅಣ್ಣ
ದಿಪ್ಪಣ್ಣ ವರ್ಕ್ ಇತ್ತು ಮಲ್ಪೆ ಎಂಗು ಚೂರು ಬೇಲುಂಡವೆ ಬರ್ತಾನೆ ಆಂದಿದು ಪೋಪ ರವೀಂದ್ರಣ್ಣ ಚಾದಿನಾಗ ಮೊಬೈಲ್ ಪತ್ತೊಂದು ಜರ ಇಜ್ಜಿ ಓಕೆ 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 ಸುದೀಪಣ್ಣ
ಬಿರೋಜ್ ಅಣ್ಣ ಹಾಯ್ ಹಾಯ್, ಲೈಕ್ ಡನ್, ಥ್ಯಾಂಕ್ ಯು. ಚಾ ಕರಿಯಾರ ಸೂಪರ್. ಚಾಂಡಿ ನೈಸ್ ಸೂಪರ್, ಥ್ಯಾಂಕ್ ಯು. ಚಾಂಡ್ ಇರ್ನಾಡು ಇಜ್ಜಿ ನಾನು ಚಾ ಮಲ್ತೊಂದಿಲ್ಲ, ಚಾ ಮಲ್ತೊಂದಿಲ್ಲ ನನ್ನ ಪರೋಡು ದಾದ ತಿಂಡಿರಿ ತಿಂಡಿ ಯಾನ್ ಪಂಡ ಒಣಸ್ ಮಲ್ತನ ಇತ್ತಾತೆ ಒಣಸ್ ಮಲ್ತನ ಲೇಟ. ದೂರ ಪಯರ ರವೀಂದ್ರಣ್ಣ ಉಳ್ಳಾರ ತಿಂಡಿದ ಆಲಜ್ಜ ಅಂದೆ ಬಸ್ ಎತ್ತಂడి ಬಿರುವಸಣ್ಣ 200. ಮಾರ್ನಿಂಗ್ ಒಂದು ಇಂಚಿಲ್ ಎತ್ತಂడి ಅಂತ ವರ್ಷ ಇತ್ತೆಜ್ಜಿ ಇನ್ನು ಒಂಚೂರು ಬಲಿಕಿರು ఒక ವಿಶೇಷ ಪನೋಡಿ ಬಿರುವಸಣ್ಣ ಬಾಲಜ್ಜಿ ವಿಶೇಷ ಇನ್ನು ಒಂಚೂರು ತಿರ್ಗಿನ್ನೇಟ ಒಂಜಿ ರೌಂಡ್. ಓಕೆ ಅಂಚಣ್ಣ ಲೈವ್ ಎಂಡ್ ಮಲ್ಪ ಬಿರುವಸಣ್ಣ ಬಾಯ್. ರವೀಂದ್ರ ಅಣ್ಣ ಇತ್ತರಡೆ ಇರೆಗ್ಲ ಬಾಯಿ ಬಾಯ್ ಬಾಯ್ ಎಲ್ಲಿಗೂ ಬಾಯಿ, ನಾಳೆ ಸಿಗುವ.